ವಿಶ್ವ ಯೋಗ ದಿನಾಚರಣೆದ ಅಂಗವಾದ ಐತಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಬೊಕ್ಕ ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಬೊಕ್ಕ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಇಲ್ಲಡು ಯೋಗ ಕಾರ್ಯಕ್ರಮ ನಡಪಾಯರು. ಕೊರೋನಾ ಸೋಂಕುದ ಹಿನ್ನೆಲೆಡು ಸಾರ್ವಜನಿಕವಾದ ಯೋಗ ದಿನಾಚರಣೆ ಸೂಕ್ತ ಆತ ಪಂಪಿನ ಕಾರಣದ ಇಲ್ಲಿ ಇಲ್ಲಡು ಯೋಗ ದಿನಾಚರಣೆ ಆಯೋಜಿಸಾದಿತ್ತೇರು. ಭಾರತ ಸರ್ಕಾರದ ಆಯುಷ್ ಸಚಿವಾಲಯದ ನಿರ್ದೇಶನದಲಕ ತನ್ನ ಜೀವನ ಯೋಗ ಜೀವನ ಇಲ್ಲೇ ಸುರತ ಯೋಗ ಚಾವಡಿ ಪಂಪಿನ ವಿಭಿನ್ನ ಶೀರ್ಷಿಕೆದಡಿಟ್ಟು ಸದೃಢ ಸಶಕ್ತ ಸ್ವಾಸ್ಥ್ಯ ಜೀವನಗಾದ ಯೋಗ ಪಂಪಿನ ಪರಿಕಲ್ಪನೆಡು ಕುಟುಂಬದ ಸದಸ್ಯರು ಪೂರ ತಂಕ್ಲೆ ಇಲ್ಲಡೆ ಯೋಗಾಭ್ಯಾಸ ಮಲ್ಪನ ಮೂಲಕ ಆಜನೆ ವಿಶ್ವ ಯೋಗ ದಿನನು ಉಜಿರೆ ಎಸ್ಟಿಎಂ ಯೋಗ ಬೊಕ್ಕ ಪ್ರಕೃತಿ ಚಿಕಿತ್ಸಾ ಕಾಲೇಜದ ವಿದ್ಯಾರ್ಥಿಗಳು ಅರ್ಥಪೂರ್ಣವಾದ ಆಚರಿಸಾಯಿರು. 1 2 3 4 5 ನಿಧಾನವಾಗಿ ಒಂದೇ ಕಡೆ ನೋಡುತ್ತಾ ನಿಧಾನವಾಗಿ ನಿಮ್ಮ ಬಲ ಮಂಡಿಯನ್ನ ಮಡಚಿ ಬಲಪಾದವನ್ನ ಎಡತೊಡೆಯ ಸಂಧಿಯಲ್ಲಿ ಇಡಿ. ದೃಶ್ಯದ ಪಕ್ಕದಿಂದ ತಲೆಯ ಮೇಲೆ ತೆಗೆದುಕೊಂಡು ಹೋಗಿ ಎರಡು ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಇಡಿ. ಕೈ 3 4 5 6 7 8 9 ಬಲತೊಡೆಯ ಸಂಧಿಯಲ್ಲಿ ಇಡಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ ದೇಹದ ಪಕ್ಕದಿಂದ ತಲೆಯ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಎರಡು ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಇಡಿ. ದೃಷ್ಟಿ ವಿಶ್ರಾಂತಿ ಮೇಲೆ ಇಡಿ. ನಿಮ್ಮ ಹೆಬ್ಬೆರಳು ಒಂದಕ್ಕೊಂದು ತಾಗುತ್ತಾ ಇರಲಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಸೊಂಟದಿಂದ ನಿಧಾನವಾಗಿ ಹಿಂದಕ್ಕೆ ಬಾಗಿ ಎದೆಯನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಕ್ಸ್ಪ್ಯಾಂಡ್ ಮಾಡಿ. ಕಣ್ಣನ್ನ ಮುಚ್ಚಬೇಡಿ. ಸ್ವಾಭಾವಿಕವಾದ ಉಸಿರಾಟ, ಸಹಜವಾದ ಮಂಡಿಗಳು ನೇರವಾಗಿರಲಿ. 2 3 4 5 ನಿಮ್ಮ ಹೆಬ್ಬೆರಳಿನಿಂದ ನಿಮ್ಮ ಬಲನಾಡಿಯನ್ನು ಮುಚ್ಚಿ ಪುನಃ ಬಲಭಾಗದಿಂದನೇ ಉಸಿರನ್ನು ತಗೊಳ್ಳಿ. ಎಡಭಾಗದಿಂದ ಉಸಿರನ್ನು ಹೊರಗಾಕಿ. ಎಲ್ಲಿ ಉಸಿರನ್ನು ಹೊರಗಾಕ್ತೀರಾ ಅಲ್ಲಿಂದನೇ ಉಸಿರನ್ನು ತಗೊಳ್ಳಿ. ವಿರುದ್ಧ ದಿಕ್ಕಿನಲ್ಲಿ ಉಸಿರನ್ನು ಹೊರಗಾಕಿ. ದೀರ್ಘವಾಗಿ ಉಸಿರನ್ನು ತಗೊಳ್ಬೇಕು. ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರಗಾಕಿ. ಐದು ಬಾರಿ ಅಭ್ಯಾಸ. ಕಾಲುಗಳನ್ನು ಮಡಚಿ ನಿಮ್ಮ ಪೃಷ್ಠಭಾಗದ ಬದಿಯಲ್ಲಿ ಪ್ಲೇಸ್ ಮಾಡಿ. ನಿಮ್ಮ ಎರಡು ಕಾಲುಗಳ ಮಧ್ಯದಲ್ಲಿ 1 ರಿಂದ 2 ಫೀಟ್ ಅಂತರವಿರಲಿ. ನಿಮ್ಮ ಕಾಲಿನ ಮಣಿಗಂಟು ಹಾಗೂ ಮಂಡಿ ಎರಡು ಕೈ ಚಿನ್ಮುದ್ರೆಯಲ್ಲಿರಲಿ. ಈಗ ನಾವು ನಾಡಿ ಶೋಧನ ಪ್ರಾಣಾಯಾಮದ ಅಭ್ಯಾಸ ಮಾಡುವ. ಎರಡು ಬಲ ಕೈಯನ್ನು ನಾಸಿಕಾಗ್ರ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಹೆಬ್ಬೆರಳಿನಿಂದ ಬಲ ಮೂಗನ್ನು ಮುಚ್ಚಿ ಎಡಮೂಗಿಂದ ಉಸಿರು ತಗೊಳ್ಳಿ. ಎಡಮೂಗನ್ನು ಮುಚ್ಚಿ ಬಲ ಮೂಗಲ್ಲಿ ಉಸಿರು ಬಿಡಿ. ಏಷ್ಯಾದ ಸುರತ ಯೋಗ ಬೊಕ್ಕ ಪ್ರಕೃತಿ ಚಿಕಿತ್ಸಾ ಕಾಲೇಜ್ ಪಂಪಿನ ಹೆಗ್ಗಳಿಕೆಗೆ ಪಾತ್ರ ಆದುಪ್ಪುನ ಎಸ್ಟಿಎಂ ಯೋಗ ಕಾಲೇಜದ ಸಂಸ್ಥಾಪಕರು ಅಧ್ಯಕ್ಷರ ಆದುಪ್ಪುನ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರನ ಮಾರ್ಗದರ್ಶನಡು ಎಸ್ಟಿಎಂ ಯೋಗ ಬೊಕ್ಕ ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಉಜಿರೆ ಧರ್ಮಸ್ಥಳ ವ್ಯಾಪ್ತಿಡು ನೂದಿ ಇಲ್ಲಲೆಡು ಯೋಗ ದಿನಾಚರಣೆ ನಡಪಾದಿತ್ತಂಡು. ಜಿಲ್ಲದ ಮಾತಾ ವಿಭಾಗಲೆಡು ಬೊಕ್ಕ ರಾಜ್ಯ ಬೊಕ್ಕ ದೇಶಡೊರ್ಮೆ ಉಪ್ಪುನ ಎಸ್ಟಿಎಂ ಯೋಗ ಕಾಲೇಜದ ವಿದ್ಯಾರ್ಥಿಗಳು ಅಂಚಿನ ಹಳೆ ವಿದ್ಯಾರ್ಥಿಗಳು ಐತಾರ ಕಾಂಡೆ 7-8 ಗಂಟೆ ಮುಟ್ಟ ಯೋಗಾಭ್ಯಾಸ ನಡಪಾದು ವಿಶ್ವ ಯೋಗ ದಿನಾಚರಣೆ ಪಾಲ್ಪಡೆಯರು. ಎರಡು ಕಾಲುಗಳನ್ನು ಜೋಡಿಸಿ ಎರಡು ಕೈಗಳನ್ನ ನಿಮ್ಮ ಎರಡು ಹಸ್ತಗಳನ್ನ ಎದೆಯ ಪಕ್ಕದಲ್ಲಿ ತನ್ನಿ. ಹಸ್ತಗಳ ಸಹಾಯದಿಂದ
ನಿಧಾನವಾಗಿ ಮೇಲಕ್ಕೆ ಎದ್ದು ಶಶಾಂಕಾಸನಕ್ಕೆ ಹೋಗಿ ದೇಹವನ್ನು ಹಿಂದಕ್ಕೆ ಹಾಕಿ ಶಶಾಂಕಾಸನ. ಮೊದಲಿಗೆ ಸೇತುಬಂಧಾಸನ. ಎರಡು ಕಾಲುಗಳನ್ನು ಜೋಡಿಸಿ ಕೈಗಳೆರಡು ದೇಹದ ಪಕ್ಕದಲ್ಲಿ ತನ್ನಿ. ಹಸ್ತಗಳು ಕೆಳಮುಖವಾಗಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಮಂಡಿಗಳನ್ನು ಮಡಚಿ ನಿಮ್ಮ ಪಾದಗಳನ್ನು ನೆಲದ ಮೇಲೆ ಇಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಪಾದಗಳನ್ನು ದೇಹದ ಹತ್ತಿರ ಎಳೆದುಕೊಳ್ಳಿ. ಎರಡು ಕೈಗಳಿಂದ ನಿಮ್ಮ ಕಾಲು ಮಣಿಗಂಟುಗಳನ್ನ ಎಳೆದುಕೊಳ್ಳಿ. ಮೇಲ್ಭಾಗದ ಎದೆಗೆ ತಾಗುತ್ತಿರಲಿ. ಸ್ಥಿತಿಯಲ್ಲಿರಿ. ಸಹಜವಾದ ಉಸಿರಾಟ. 1 2 3 4 ಮುಖವಾಗಿರಲಿ. ಮುಂದಿನ ಅಭ್ಯಾಸ ಉತ್ಥಾನ ಪಾದಾಸನ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕಾಲುಗಳನ್ನ ನೆಲದಿಂದ ಮೇಲೆತ್ತಿ ಮಂಡಿಗಳು ನೇರವಾಗಿರಲಿ. 45 ಡಿಗ್ರಿಗಳು ಎರಡು ಕಾಲುಗಳನ್ನ ಮೇಲೆತ್ತಿ ಸ್ಥಿತಿಯಲ್ಲಿರಿ. ಮಂಡಿಗಳು ನೇರ. 3 4 5 6 7 8 9 10. ನಿಧಾನವಾಗಿ ಎರಡು ಕೈಯನ್ನು ಬದಿಯಿಂದ ತಗೊಂಡು ಹಿಂದಕ್ಕೆ ಬೆಂಡಾಗಿ ಉಸಿರು ಹೊರಗಾಗ್ತಾ ಮುಂದೆ ಶಶಾಂಕಾಸನ. ನಿಧಾನವಾಗಿ ಒಂದೊಂದೇ ಕಾಲು. Inhale and take back. Both the palms are beside your foot. Maintain for 5 counts. Inhale and Hasta Uttanasana. Maintain for 5 counts. 1 2 3 4. Arms up. Exhale. You can lock your fingers. Palms up. Inhale. Raise your toes. Stand on your toes. Inhale. Exhale. Slowly come down. Then drop your arms down very slowly. Exhale down. Come back to sticky. Exhale, bend back slowly. Drop your arms down. Relax. Bow your mind. Legs apart. Tie your hands at the back. Close your eyes. Go for 3 rounds of deep breathing. Inhale deeply. Exhale completely. Relax. And exhale. Slowly come to sthiti. Legs together. Hands by the side of your body. Slowly place your palms on your waist. ಯೋಗ ಅಸಾಂಪ್ರದಾಯಿಕ ವಿಚಾರ ಪಂಡದು ಮೂಲಗಟ್ಟದುಪುನ ಕಾಲಡು ಪ್ರಧಾನಿ ನರೇಂದ್ರ ಮೋದಿಯರು ಯೋಗ ಜೀವನಗ ವಿಶ್ವಮಾನ್ಯತೆಯನ್ನು ಕಂಡುಕೊಡ್ತಾರೆ. ಪ್ರಸ್ತುತ ಯೋಗ ಧರ್ಮ ಜಾತಿ ಸೇರ್ನಂಚ ಮಾತಾ ಅಂತರಗಳನ್ನು ಮೀರಿದು ಉಂತುದನ್ನು ಪಂಡದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ತಿರಿಪಾಯರು. ವಿಶ್ವಾದ್ಯಂತ ಯೋಗ ದಿನಾಚರಣೆಯನ್ನು ಜೂನ್ 21ಕ್ಕೆ ನಾವು ಆಚರಿಸ್ತಾ ಇದ್ದೇವೆ. ಈ ಹಿಂದೆ ಆಧ್ಯಾತ್ಮ, ಯೋಗ ಮತ್ತಿತರ ನಮ್ಮ ಧಾರ್ಮಿಕ ವಿಚಾರಗಳನ್ನು ಗೊಡ್ಡು ನಂಬಿಕೆಗಳು, ಗೊಡ್ಡು ಸಂಪ್ರದಾಯಗಳು ಮತ್ತು ಅಸಾಂಪ್ರದಾಯಿಕವಾದಂಥ ಕೆಲ ವಿಚಾರಗಳು ಅಂತ ಹೇಳಿ ಅದನ್ನು ಮೂಲೆಗಟ್ಟಿದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ವಿಶ್ವಮಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಇದು ಧರ್ಮಾತೀತವಾದದ್ದು, ಜಾತ್ಯತೀತವಾದದ್ದು ಮತ್ತು ಎಲ್ಲ ಅಂತರಗಳನ್ನು ಮೀರಿ ನಿಂತದ್ದು. ಎಲ್ಲರೂ ನಾವು ಮಾಡಬೇಕಾದ ಒಂದೇ ಒಂದು ಸಾಧನೆ ಅಂತಂದರೆ ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಸಾಂಸ್ಕೃತಿಕವಾದ ನೆಮ್ಮದಿ ಮತ್ತು ದೀರ್ಘಾಯುಷಿಗೆ ಬೇಕಾದಂಥ ನೆಮ್ಮದಿ ಆರೋಗ್ಯ ಜೀವನಕ್ಕೆ ಬೇಕಾದ ಸೂತ್ರಗಳನ್ನು ಅಳವಡಿಸಿಕೊಳ್ಳೋದು. ಹಾಗಾಗಿ ವಿಶ್ವಾದ್ಯಂತ ಯೋಗವನ್ನು ಇವತ್ತು ಎಲ್ಲ ದೇಶಗಳು ವಿಶೇಷವಾಗಿ ಏನೂ ಅದನ್ನು ಒಪ್ಕೊಂಡಿದ್ರೆ ಅದಕ್ಕೆ ಕಾರಣ ಇದು ಯಾವುದೋ ಒಂದು ಧರ್ಮದ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಬಂದದ್ದಲ್ಲ, ಬದಲಾಗಿ ವಿಶ್ವಮಾನ್ಯತೆಯನ್ನು ಪಡೆದಂಥ ಸರ್ವೇ ಜನ ಸುಖಿನೋ ಭವತು ಅನ್ನೋ ತತ್ವದಿಂದ ಇದು ಹೊರಟಿದೆ ಅನ್ನುವುದಾದ. ಹಾಗಾಗಿ ನಾವೆಲ್ಲರೂ ಈ ವರ್ಷ ಸಾಮೂಹಿಕವಾಗಿ ಯೋಗಾಭ್ಯಾಸವನ್ನು ಮಾಡುವಂತಿಲ್ಲ, ಯೋಗ ಆಚರಣೆಗಳನ್ನು ಮಾಡುವಂತಿಲ್ಲ. ನಾವು ಮಾಡಬೇಕಾದದ್ದಿಷ್ಟೇ, ಮನೆಯಲ್ಲೇ ಕುಳಿತು ಯೋಗವನ್ನು ಮಾಡಿ ಅನ್ನೋದು ಈ ವರ್ಷದ ಸಂದೇಶ. ಎಲ್ಲ ವಯಸ್ಸಿನವರು, ಸಣ್ಣ ಮಕ್ಕಳಿಂದ ಹಿಡಿದು ಎಷ್ಟು 100 ವರ್ಷದವರೆಗಿನ ವೃದ್ಧರು ಕೂಡ ಯೋಗಾಭ್ಯಾಸವನ್ನು ಮಾಡ್ಬೋದು. ಯೋಗಾಭ್ಯಾಸ ಅಂದರೆ ಕೇವಲ ಆಸನಗಳನ್ನು ಮಾತ್ರ ಮಾಡೋದಲ್ಲ, ಅದರೊಳಗೆ ಒಳ್ಳೆಯ ಆಚಾರ ವಿಚಾರಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಸಾಧನೆಯನ್ನು ಮಾಡುವಂಥದ್ದು, ಆಹಾರದಲ್ಲಿ, ವಿಹಾರದಲ್ಲಿ, ವಿಚಾರದಲ್ಲಿ, ಮೂರಲ್ಲೂ ಕೂಡ ಸಮತ್ವವನ್ನು ಬೆಳೆಸ್ಕೊಳ್ಬೇಕು. ಇದಕ್ಕೆ ನಮ್ಮ ಅಂತಃಸತ್ವವನ್ನು ಬೆಳೆಸ್ಕೊಳ್ಬೇಕಾದ ಅಗತ್ಯ ಇದೆ.
ಈ ಕೋವಿಡ್ 19 ಸಂದರ್ಭದಲ್ಲಿ ಕಳೆದ 3 ತಿಂಗಳಿಂದ ನಾವೆಲ್ಲ ತಪಸ್ಸನ್ನು ಆಚರಿಸ್ತಾ ಇದ್ವಿ. ತಪಸ್ಸು ಅಂತಂದರೆ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ. ಆವಾಗ ಅಂತರ್ಮುಖಿಗಳಾಗಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. ಹೀಗಾಗಿ ನಾವು ಅಂತರ್ಮುಖಿಗಳಾಗಿ ನಮ್ಮನ್ನು ನಾವು ಗಮನಿಸಿದ್ದೇವೆ. ನಮ್ಮ ದೇಹ, ನಮ್ಮ ಆರೋಗ್ಯ, ನಮ್ಮ ಕುಟುಂಬ, ನಮ್ಮ ಬಂಧುಗಳು, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಇವನ್ನೆಲ್ಲ ನಾವು ಗಮನಿಸಿದ್ದೇವೆ. ಈ ಸಂದರ್ಭ ನನ್ನ ಸಂದೇಶ ಇಷ್ಟೇ, ಅದನ್ನೆಲ್ಲ ಒಂದು ಸ್ವಲ್ಪ ಬದಿಗಿಡಿ, ಆರೋಗ್ಯ ಕಾಪಾಡಿಕೊಳ್ಳಿ, ಮಾಸ್ಕ್ಗಳನ್ನು ಧರಿಸಿ ಮತ್ತು ಆಹಾರ ವಿಹಾರದಲ್ಲಿ ಸ್ವಲ್ಪ ಹತೋಟಿಯನ್ನು ಮಾಡಿ. ಅದರ ಜೊತೆಗೆ ಯೋಗಾಭ್ಯಾಸವನ್ನು, ನಾನು ದಿನ ಯೋಗಾಭ್ಯಾಸವನ್ನು ಮಾಡ್ತೇನೆ, ಆಸನಗಳನ್ನು ಹಾಕ್ತೇನೆ. ಉಲ್ಲಸಿತನಾಗಿರ್ಲಿಕ್ಕೆ ಅದೊಂದು ಬಹಳ ಮುಖ್ಯವಾದ ಕಾರಣವಾಗ್ತದೆ. ನೀವು ಕೂಡ ಹಾಗೆ ಮಾಡಿ. ಈ ವರ್ಷ ಜೂನ್ 21 ಮಾತ್ರ ಯೋಗ ಡೇ ಅಲ್ಲ, ಯೋಗ ದಿನ ಅಲ್ಲ. ಪ್ರತಿದಿನವೂ ನಿಮಗೆ ಯೋಗ ದಿನವಾಗಲಿ. ನಿಮಗೆ ಶ್ರೀ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ, ಕ್ಷೇಮ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತೇನೆ. ಪ್ರಾಂಶುಪಾಲರು ಡಾಕ್ಟರ್ ಪ್ರಶಾಂತ್ ಶೆಟ್ಟರ್ ಪಾತ್ರರೊಂದು ಎಸ್ಟಿಎಂ ಯೋಗ ಬೊಕ್ಕ ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯದ ದೇಶವ್ಯಾಪಿ ಪರಡುದುಪ್ಪುನ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಬೊಕ್ಕ ಉಪನ್ಯಾಸಕ ವೃಂದದಕ್ಲೆನು ಉಲಪಡೆದು ಮಾತೆರ್ಲ ತಂಕ್ಲೆ ಇಲ್ಲಲೆಡು ಕುಟುಂಬದ ಸದಸ್ಯರನ್ನು ಒಟ್ಟಿಗೆ ಯೋಗಾಭ್ಯಾಸ ಮಲ್ಪನ ಮೂಲಕ ದೇಶದ ಮಾತಾ ರಾಜ್ಯಲೆಡು ಸಾರಾರ್ದಲ ಎಚ್ಚ ಇಲ್ಲಲೆಡು ವಿಶ್ವ ಯೋಗ ದಿನಾಚರಣೆ ನಡಪಾಯರೆ ಪ್ರೇರಣೆ ಕೊಂಡುಕೊಂಡು ತಿಳಿಪಾಯರು. ನಾವು 6ನೇ ವಿಶ್ವ ಯೋಗ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ಈ ವರ್ಷ ನಮ್ಮ ಮುಖ್ಯ ಧ್ಯೇಯ ಅಥವಾ ಥೀಮ್ ಅಂತ ಹೇಳಿದರೆ ಮನೆಯಲ್ಲಿ ಯೋಗ, ಕುಟುಂಬದ ಜನರೊಟ್ಟಿಗೆ ಯೋಗ ಮಾಡಿ ಮನೆಗೆ ಯೋಗ ತಲುಪಿಸುವಂಥ ಕಾರ್ಯಕ್ರಮ. ಸೊ ಈ ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆಯ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ನಾವು 40,000 ಮನೆಗಳಿಗೆ ಯೋಗ ತಲುಪಬೇಕು ಹಾಗೂ ಯೋಗವನ್ನು ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ವೈದ್ಯರು ಹಾಗೂ ನಮ್ಮಲ್ಲಿ ಚಿಕಿತ್ಸೆ ಪಡೆದಂಥ ಸಾಧಕರು ಸೇರಿ ಸುಮಾರು 40,000ಕ್ಕೂ ಹೆಚ್ಚಿನ ಮನೆಯಲ್ಲಿ ಈಗ ವಿಶ್ವ ಯೋಗ ದಿನಾಚರಣೆ ಆಗ್ತಾಯಿದೆ. ಅದು ಅಲ್ಲದೆ ಅವರ ಇನ್ನೊಂದು ಉದ್ದೇಶ ಅಂತ ಹೇಳಿದರೆ ಇದು ಇವತ್ತಿಗೆ ಸೀಮಿತ ಆಗಬಾರ್ದು, ಯೋಗ ದಿನ ಅನ್ನುವಂಥದ್ದು ದಿನ ನಡೀಬೇಕು. ಇದು ಒಂದು ಇಟ್ಸ್ ಓನ್ಲಿ ಬಿಗಿನಿಂಗ್ ಅನ್ನುವಂಥ ಮಾತನ್ನು ಅವರ ಸಂದೇಶದಲ್ಲಿ ಹೇಳಿದ್ದಾರೆ. ಹಾಗೆ ಈ ರೀತಿಯಾಗಿ ಯೋಗವನ್ನು ದಿನವೂ ಮಾಡ್ಕೊಂಡು ಹೋಗೋದ್ರಿಂದ ಮಾತ್ರ ಲಾಭ ಸಿಗ್ತದೆ. ಒಂದಿನ ಪ್ರದರ್ಶನಕ್ಕಾಗಿ ಅಥವಾ ದಿನಾಚರಣೆಗಾಗಿ ಮಾಡಿದರೆ ಯಾವುದೇ ಲಾಭ ಇಲ್ಲ. ಅದು ಅಲ್ಲದೆ ಇವತ್ತು ಈ ವೈದ್ಯಕೀಯ ಲೋಕಕ್ಕೆ ಯೋಗ ಸಹಾಯ ಮಾಡ್ತದೆ ಅನ್ನುವಂಥದ್ದು ರುಜುವಾತಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಕೋವಿಡ್-19 ಅನ್ನುವಂಥ ಮಹಾಮಾರಿ ವೈರಸ್ ಕಾಯಿಲೆಗೂ ಸಹ ಇದು ತುಂಬ ಸಹಾಯಕಾರಿಯಾಗ್ತದೆ. ಗುಣ ಮಾಡಿಕೊಳ್ಳಲು ದೇಹದ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲು ಸಹಾಯ ಆಗ್ತದೆ ಅನ್ನೋದು ಸಂಶೋಧನೆ ಮೂಲಕ ರುಜುವಾತಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯೋಗವನ್ನು ಒಳ್ಳೆಯ ರೀತಿಯಿಂದ ಜೀವನ ಶೈಲಿಯನ್ನು, ಆಹಾರ ಕ್ರಮವನ್ನು ಅಳವಡಿಸ್ಕೊಂಡು ಹೋಗೋದ್ರಿಂದ ನಮಗೆ ಬರುವಂಥ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಬೋದು. ಅದೇ ರೀತಿ ಕಾಯಿಲೆಗಳನ್ನು ಗುಣ ಮಾಡ್ಕೋಬೋದು. ಈ ಒಂದು ಸತ್ಯ ಜನಕ್ಕೆ ಗೊತ್ತಾಗ್ತಾ ಇದೆ. ಹಾಗೆ ಈ ಸಾರಿ ವೈದ್ಯಕೀಯ ವಿಜ್ಞಾನದಲ್ಲಿ ಒಂದು ಪಠ್ಯವಾಗಿ ಯೋಗವನ್ನು ಒಂದು ಸಬ್ಜೆಕ್ಟ್ ಆಗಿ ತಗೊಳ್ತಾ ಇದ್ದಾರೆ. ಯಾಕೆ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಇದು ಮುಂದೆ ಬರಬೇಕು. ಈ ಒಂದು ಯೋಗ ಇಂಡಿಯಾದ ಅಥವಾ ಭಾರತದ ಸಂಸ್ಕೃತಿ ಹಾಗೂ ಋಷಿಮುನಿಗಳಿಂದ ಬಂದಂಥ ವಿದ್ಯೆಯಾದ ಯೋಗ ವಿದ್ಯೆಯನ್ನು ಕಲಿಸಿ ಹಾಗೂ ದೇಶದಲ್ಲಿ, ಪ್ರಪಂಚದಲ್ಲಿ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಸಹಾಯಕಾರಿ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮಾನ್ಯ ಪ್ರಧಾನಮಂತ್ರಿಯವರು ಕಳೆದ 5 ವರ್ಷದಿಂದ ಯೋಗ ಡೇಯನ್ನು ಮಾಡಿದರು. ಇವತ್ತು 6ನೇ ಯೋಗ ಡೇ, 6ನೇ ವಿಶ್ವ ಯೋಗ ದಿನ. ಸೊ ಇದರ ಉದ್ದೇಶವು ದೇಶವ್ಯಾಪಿ ಹಬ್ಬಬೇಕು, ಪ್ರಪಂಚವ್ಯಾಪಿ ಹಬ್ಬಬೇಕು. ಯೋಗ ಮನಮಾತಾಗಬೇಕು, ಕಾಯಿಲೆಯನ್ನು ಗುಣ ಮಾಡಿಕೊಳ್ಳುವಂಥ ಶಕ್ತಿ ಎಲ್ಲರಿಗೂ ಬರಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥದ್ದು. ಹಾಗೆ ಈ ಉದ್ದೇಶಗಳನ್ನು ಇಟ್ಕೊಂಡು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಅದೇ ರೀತಿ ನೀವು ಇದನ್ನು ಅಭ್ಯಾಸ ಮಾಡ್ಕೊಂಡು ಹೋಗಬೇಕು. ಮುಂದೆಯೂ ಇದರಿಂದ ಸಂಪೂರ್ಣವಾಗಿ ಕಾಯಿಲೆಗಳನ್ನು ಗುಣಪಡಿಸುವಂಥ ಶಕ್ತಿ ಬರಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯನ್ನು ಹೇಳ್ತಾ ನಾನು ಇನ್ನು ಮುಂದೆಯೂ ಯೋಗವನ್ನು ಅಭ್ಯಾಸ ಮಾಡ್ಕೊಂಡು ಹೋಗಿ ಅಂತ ಕರೆಯನ್ನು ನೀಡ್ತಾ ಇದ್ದೇನೆ. ಕಾಲೇಜದ ಡೀನ್ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ, ಶಾಂತಿವನ ಟ್ರಸ್ಟ್ದ ಕಾರ್ಯದರ್ಶಿ ಶ್ರೀ ಬಿ ಸೀತಾರಾಮ್ ತೋಳ್ಪಡಿತಾಯ, ಯೋಗ ಬೊಕ್ಕ ನೈತಿಕ ಶಿಕ್ಷಣ ಯೋಜನೆದ ನಿರ್ದೇಶಕರು ಡಾಕ್ಟರ್ ಶಶಿಕಾಂತ್ ಜೈನ್, ಯೋಗ ದಿನಾಚರಣಾ ಸಮಿತಿ ಸಂಯೋಜಕರು ಶ್ರೀ ಮಂಜುನಾಥ್ ಪೈ, ಜಗನ್ನಾಥ್, ಡಾಕ್ಟರ್ ಸುಜಾತ ಇಂಚಿತ ಪ್ರಮುಖರು ಪಾಲ್ಪಡೆದಿದ್ದರು.